ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ಎಲ್ಲಿ ಮಾನವೀಯತೆ, ಸಹಾನುಭೂತಿ, ಸಂಸ್ಕೃತಿ, ಧಾರ್ಮಿಕತೆ ನೆಲೆಯಾಗಿರುತ್ತೋ ಅಲ್ಲಿ ದೇವರು ನೆಲೆಸಿರ್ತಾನೆ ಅನ್ನೋದು ಮಾತಿದೆ. ಆದರೆ ಇಲ್ಲಿ ದೈವಿ ಶಕ್ತಿ ನೆಲೆಯಾಗಿರುವಂತಹ ಸ್ಥಳದಿಂದ ಯುವಕರ ತಂಡವೊಂದು ಸಮಾಜ ಸೇವೆಯನ್ನು ಆರಂಭಿಸಿ ಮಂಗಳೂರಿನ ಜನರ ಪ್ರೀತಿಗೆ ಪಾತ್ರವಾಗಿದೆ. ಹಾಗಾದ್ರೆ ಯಾವುದೇ ತಂಡ ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತೀವಿ. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ತುಳುನಾಡಿನ ಜನರ ನಂಬಿಕೆಯ ಆರಾಧಿಸುವ ಶಕ್ತಿಗಳಲ್ಲಿ ಅವಳಿ ವೀರರು ಎಂದೇ ಕೀರ್ತಿ ಪಡೆದಿರುವ ಕೋಟಿ ಚೆನ್ನಯ್ಯರಿಗೆ ವಿಶೇಷ ಸ್ಥಾನವಿದೆ. ಈ ದೈವಿ ಶಕ್ತಿಗಳು ಇಂದಿಗೂ ಅದೆಷ್ಟೋ ಯುವಕರ ಆದರ್ಶವಾಗಿದ್ದು ಸತ್ಯ ಧರ್ಮದ ಹೆಜ್ಜೆಗೆ ಮಾರ್ಗದರ್ಶಕರಾಗಿದ್ದಾರೆ. ಯುವಕರ ಉತ್ಸಾಹ ಸಮಾಜಕ್ಕೆ ಪ್ರೇರಣೆಯಾಗುವತ್ತ ಕೋಟಿ ಚೆನ್ನಯ್ಯರ ಆರಾಧನಾ ಸ್ಥಳವಾಗಿ ರೂಪುಗೊಂಡಿರುವ ಗರೋಡಿಗಳ ಆಲಯಗಳಾಗಿವೆ ಎನ್ನುವುದಕ್ಕೆ ಮಂಗಳೂರಿನ ಕಂಕನಾಡಿಯಲ್ಲಿರುವ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರವೇ ಸಾಕ್ಷಿ. ಹೌದು, ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರದಲ್ಲಿನ ಸೇವೆಯಿಂದಾಗಿ ಪ್ರಾರಂಭವಾಗಿ ಇಂದು ಸಮಾಜ ಸೇವೆಯ ಮೂಲಕ ಮುಂದುವರಿಯುತ್ತಿರುವ ತಂಡವೇ ಟೀಮ್ ಗರೋಡಿ. ಕ್ಷೇತ್ರದಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮದಲ್ಲೂ ಶುದ್ಧ ಮನಸ್ಸಿನಿಂದ ದೈವ ಪ್ರೇರಣೆಯಂತೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವ ತಂಡವಿದು. ಆದ್ರೆ ಧಾರ್ಮಿಕತೆ, ಸಾಂಸ್ಕೃತಿಕ ಒಲವು ಹೊಂದಿದ್ದ ತಂಡ ಇಂದು ಬೇಸಿಗೆ ಕಾಲದಲ್ಲಿ ಕುಡಿಯಲು ನೀರಿಲ್ಲದೆ ಪರದಾಡ್ತಾ ಇದ್ದ ಮಂಗಳೂರಿಗೆ ಟ್ಯಾಂಕರ್ ಮೂಲಕ ಉಚಿತ ನೀರು ಪೂರೈಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಸ್ವಚ್ಛ ಮಂಗಳೂರು ಕನಸು ಹೊಂದಿರುವ ರಾಮಕೃಷ್ಣ ಮಿಷನ್ನೊಂದಿಗೆ ಈ ತಂಡದ ಸದಸ್ಯರು ಕೈ ಜೋಡಿಸ್ತಾ ಇರೋದು ಹೆಮ್ಮೆಯ ವಿಚಾರ. ಜೊತೆಗೆ ಇತ್ತೀಚೆಗೆ ಬಂದ ಪ್ರವಾಹದಲ್ಲಿ ಸಂತಸವನ್ನೇ ಕಳೆದುಕೊಂಡ ಬೆಳ್ತಂಗಡಿ ಸಂತ್ರಸ್ತರಿಗೆ ತಮ್ಮಿಂದ ಆಗುವಷ್ಟು ಸಹಾಯ ಮಾಡಲು ಇಚ್ಛಿಸಿರುವುದು ವಿಶೇಷ. ಸಂಸ್ಕೃತಿ, ಧಾರ್ಮಿಕತೆ ಉಳಿಸೋದ್ರಲ್ಲೂ ನಾವು ಮುಂದು, ಜೊತೆಗೆ ಸಮಾಜ ಸೇವೆ ಮಾಡೋದಕ್ಕೂ ನಾವು ಸೈ ಅಂತಿದ್ದಾರೆ ಟೀಮ್ ಗರುಡಿ ತಂಡ. ಇದೀಗ ನಾವು ಟೀಮ್ ಗರುಡಿ ಜೊತೆ ತಂಡದ ಸದಸ್ಯರ ಜೊತೆ ಮಾತಾಡುವಂತ ಹೊತ್ತು ನಮ್ಮ ಜೊತೆ ತಂಡದ ಸದಸ್ಯರು ಜೊತೆಗೆ ಅಧ್ಯಕ್ಷರು ಕೂಡ ಇದ್ದಾರೆ. ಮೊದಲಾಗಿ ಅಧ್ಯಕ್ಷರ ಜೊತೆ ಮಾತಾಡಲೇಬೇಕು. ಬ್ರಿಜೇಶ್ ಅವರು, ಸರ್ ನಮಸ್ತೆ. ನಾವೀಗ ಸದ್ಯ ಇರುವಂತದ್ದು ಕಂಕನಾಡಿ ಗರಡಿ ಕ್ಷೇತ್ರ, ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ಇದ್ದೀವಿ. ಟೀಮ್ ಗರಡಿ ತಂಡಕ್ಕೂ ಬ್ರಹ್ಮಬೈದರ್ಕಳ ಗರಡಿ, ಈ ಒಂದು ಗರಡಿ ಕ್ಷೇತ್ರ ಏನಿದೆ ಇದಕ್ಕೂ ಏನು ಸಂಬಂಧ, ಜೊತೆಗೆ ಯಾವ ರೀತಿಯಾಗಿ ಒಂದು ತಂಡ ಇದೆ ಪ್ರಾರಂಭ ಆಯಿತು? ತಂಡ ಪ್ರಾರಂಭ ಆಗಿರೋದು ಸುಮಾರು ಒಂದು 10 ವರ್ಷದ ಹಿಂದೆ. ಏನು ನಾವು ಗರಡಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ನಮ್ಮ ಹುಡುಗರೆಲ್ಲ. ಹಾಗಾಗಿ ಒಂದು ಸಂಘಟನೆ ಬೇಕು ನಮಗೆ, ಎಲ್ಲರೂ ಒಟ್ಟಾಗಿ ಒಂದು ತಂಡ ರಚನೆ ಮಾಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ಗರಡಿ ಕ್ರಿಕೆಟರ್ಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಒಂದು 3 ವರ್ಷ ಕಾಲ ಗರಡಿ ಕ್ರಿಕೆಟರ್ಸ್ ಹೆಸರಿನಲ್ಲಿ ನಮ್ಮ ಸಂಘಟನೆ ಇತ್ತು. ಅದಾದಮೇಲೆ ಟೀಮ್ ಗರಡಿ ಅಂತ ಒಂದು ಟೀಮ್ ನಾವು ಪ್ರಾರಂಭಿಸಿದ್ವಿ. ಈಗ ಸುಮಾರು ನಮ್ಮಲ್ಲಿ ಒಂದು 60ರಿಂದ 70 ಮಂದಿ ಇದ್ದಾರೆ ಒಟ್ಟಾಗಿ, ಎಲ್ಲ ಒಟ್ಟಾಗಿ ಸೇರಿದರೆ ಒಂದು 60ರಿಂದ 70 ಮಂದಿ. ಹಾಗಾಗಿ ಪ್ರಪ್ರಥಮವಾಗಿ ನಮಗೆ ಪ್ರಥಮ ಆದ್ಯತೆ ಅಂತ ಹೇಳಿದರೆ ನಮ್ಮ ಗರಡಿ ಕ್ಷೇತ್ರದ ಏನು ಕೆಲಸ ಕಾರ್ಯಗಳಿವೆ. ಗರಡಿ ತಿಂಗಳಿಗೆ ಪ್ರತಿ ತಿಂಗಳು ಸಂಕ್ರಮಣ ಇದೆ. ಸಂಕ್ರಮಣ ದಿವಸದ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಸಂಕ್ರಮಣದ ದಿವಸದ ಮುಂಚಿನ ದಿವಸ ಗರಡಿ ಕ್ಲೀನಿಂಗ್ ಇದೆ, ಕ್ಲೀನಿಂಗ್ ಮಾಡುವಂಥದ್ದು, ಅಥವಾ ಜಾತ್ರೆ ಸಂದರ್ಭದಲ್ಲಿ ಮತ್ತು ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳ ಚಟುವಟಿಕೆಗಳಲ್ಲಿ ಮಾಡುವಂಥದ್ದು ಪ್ರಥಮ ಆದ್ಯತೆ. ಅದು ಬಿಟ್ಟು ಬೇರೆ ಕೆಲಸ ಕಾರ್ಯಗಳನ್ನು ಸುಮಾರು ಎಲ್ಲ ಮಾಡ್ತಾ ಇದ್ದೇವೆ ನಾವು, ಸಮಾಜ ಪರವಾಗಿರುವಂಥ ಕೆಲಸ ಕಾರ್ಯಗಳನ್ನು.
ಈಗೇನು ಹೇಳಿದ್ರೆ ಗರುಡಿ ಕ್ಷೇತ್ರದಲ್ಲಿ ಇರುವಂತಹ ಕಾರ್ಯಕ್ರಮಗಳ ಸಮಯದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಕಾರ್ಯಕ್ರಮನ ಮಾಡ್ತೀವಿ ಅಂತ. ಯಾವ ಯಾವ ಸಂದರ್ಭಗಳಲ್ಲಿ ಹೆಚ್ಚಾಗಿ ನೀವೆಲ್ಲ ಒಗ್ಗೂಡ್ತೀರಾ ಅನ್ನೋದು? ಹೆಚ್ಚಾಗಿ ಜಾತ್ರಾ ಸಂದರ್ಭದಲ್ಲಿ, ಜಾತ್ರಾ ಮಹೋತ್ಸವ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿನ ಮುಂಚೆ ತುಂಬ ಕೆಲಸ ಕಾರ್ಯಗಳಿರುತ್ತೆ ಇಲ್ಲಿ. ಅದು ಕ್ಲೀನಿಂಗ್ ಇರ್ಬೋದು, ಅಥವಾ ಬೇರೆ ಅದು ಐಟಮ್ ತರುವಂಥದ್ದು, ಅಥವಾ ಇನ್ನೊಂದು ಮತ್ತೊಂದು ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ವರ್ಷಕ್ಕೆ ಒಂದು ಜಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಸೇರುವಂಥದ್ದು ನಾವು. ಮತ್ತು ಏಪ್ರಿಲ್ ತಿಂಗಳಲ್ಲಿ ಇದು ದೊಂಪದ ಬಲಿ ಅಂತ ನಡೆಯುತ್ತೆ. ಆ ಟೈಮಲ್ಲಿ ಕೂಡ ಅದೇ ರೀತಿ ಯಾವ ರೀತಿಯಾಗಿ ಜಾತ್ರೆಗೆ ನಾವು ಸೇರ್ತೇವೆ ಅದೇ ರೀತಿಯಾಗಿ ದೊಂಪದ ಬಲಿ ಉತ್ಸವಕ್ಕೂ ಕೂಡ ನಾವೆಲ್ಲ ಸೇರ್ತೇವೆ. ಎಷ್ಟು ವರ್ಷ ಆಯ್ತು ಈ ಒಂದು ಟೀಮ್ ಪ್ರಾರಂಭ ಆಗಿ? ಸುಮಾರು ಒಂದು 10 ವರ್ಷ ಆಯಿತು. 10 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಬರ್ತಿದ್ದೀರಾ. ಈಗ ಹಲವಾರು ಕ್ಷೇತ್ರಗಳಲ್ಲಿ ಅಂದರೆ ಧಾರ್ಮಿಕ ಆಗಿರ್ಬೋದು, ಸಂಸ್ಕೃತಿಯನ್ನು ಉಳಿಸೋದ್ರಲ್ಲಿ ಕೂಡ ಟೀಮ್ ಗರುಡಿ ತಂಡ ಮುಂದೆ ಇದೆ ಅಂತ ಕೇಳ್ಪಟ್ವಿ. ಯಾವೆಲ್ಲ ಇತರೆ ಕಾರ್ಯಕ್ರಮಗಳಿದೆ ಈ ಒಂದು ತಂಡದಿಂದ? ಇತರಾಗಿ ಒಂದು ನೀರಿನ ಸೇವೆ, ಯಾಕಂತ ಹೇಳಿದರೆ ಒಂದು 2 ವರ್ಷಕ್ಕಿಂತ ಮುಂಚೆ ಏನು ಮಂಗಳೂರು ಜಿಲ್ಲೆಯಲ್ಲಿ ಏನು ನೀರಿನ ಅಭಾವ ಸೃಷ್ಟಿಯಾಗಿತ್ತು, ಆ ನೀರಿನ ಅಭಾವ ಸೃಷ್ಟಿಯಾಗಿ ಇರುವಂಥ ಸಂದರ್ಭದಲ್ಲಿ ನಮಗೆ ಲೋಕಲಿಗೆ ನಮಗೆ ಈ ಗರುಡಿ ಸುತ್ತಮುತ್ತ ಪರಿಸರದಲ್ಲಿ ನೀರಿರಲಿಲ್ಲ. ಹಾಗಾಗಿ ಅವರಿಗೆಲ್ಲ ನೀರು ಕೊಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಟಿಪ್ಪರ್ ಇತ್ತು ನಮ್ಮ ಹತ್ರ, ಒಂದು ನಮ್ಮ ಫ್ರೆಂಡ್ಸ್ ಒಬ್ಬರು ಸರ್ಕಲಲ್ಲಿ ಟಿಪ್ಪರ್ ಇತ್ತು. ಹಾಗಾಗಿ ಅವರು ಟಿಪ್ಪರ್ ಕೊಟ್ಟರು ನಮಗೆ. ಟಿಪ್ಪರ್ ಕೊಟ್ಟರು, ಆಮೇಲೆ ಸಿಂಟೆಕ್ಸ್ ಟ್ಯಾಂಕ್ ಬಂತು, ಒಂದು ಕಾಂಟ್ರಾಕ್ಟರ್ ಅವರು ಕೊಟ್ಟರು ನಮಗೆ. ಹಾಗಾಗಿ ಇದನ್ನು ಬಳಸಿಕೊಂಡು ನಾವು ನೀರಿನ ಸೇವೆಯನ್ನು ಪ್ರಾರಂಭಿಸಿದ್ವಿ. ಆಮೇಲೆ ಏನಾಯ್ತು ಅಂತ ಹೇಳಿದರೆ ಒಂದು 2-3 ದಿವಸಕ್ಕೆ ಅದೆಲ್ಲ ಹರಡ್ತಾ ಹೋಯಿತು ಸುದ್ದಿ, ಹೀಗೆ ಕೊಡ್ತಾ ಇದ್ದಾರೆ ನೀರು ಅಂತ. ಆಮೇಲೆ ನಮ್ಮ ನೇಬರಿಂಗ್ ಊರುಗಳು ಹೀಗೆ ಬಜಾಲ್ ಇರ್ಬೋದು, ಜಪ್ಪಿನಮಗರು, ಹಾಗೆ ಹೀಗೆ ಸುತ್ತಮುತ್ತ ಊರುಗಳಿಂದ ನಮಗೆ ತುಂಬಾ ದೂರವಾಣಿ ಕರೆಗಳು ಬಂತು. ಹಾಗಾಗಿ ಏನು ಮಾಡಿದ್ದು ನಮಗೆ ಗೊತ್ತಾಯ್ತು, ಇದು ಅಂದರೆ ತುಂಬ ಕರೆಗಳು ಬರ್ತಾಯಿತ್ತು. ಅರೆ ಎಷ್ಟಾಗುತ್ತೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಲ್ಲಿಗೆಲ್ಲ ನಾವು ನೀರು ಕೊಡ್ತಾ ಬರ್ತಿದ್ವಿ. ಅದಾದ ಬಳಿಕ ನಮಗೆ ಇನ್ನೊಂದು ನಮ್ಮೊಬ್ಬರು ಹಿತೈಷಿ ಅವರು, ಜಗದೀಪ್ ಸುವರ್ಣ ಅಂತ, JD ಸುವರ್ಣ ಗ್ರೂಪ್ಸ್ ಅವರು ಚೇರ್ಮನ್ ಅವರು. ಹಾಗಾಗಿ ಅವರೇನು ಮಾಡಿದ್ರು, ಅವ್ರದ್ದೊಂದು ಟ್ಯಾಂಕರ್ ಇತ್ತು, ಅವ್ರು ಟ್ಯಾಂಕರ್ ಕೊಟ್ಟರು ನಮಗೆ ಟೆಂಪರರಿಯಾಗಿ. ಇದಕ್ಕೆ 12,000 ಲೀಟರ್ದು ಟ್ಯಾಂಕರ್. ಹಾಗಾಗಿ ಆ ಟ್ಯಾಂಕರ್ ಕೂಡ ಬಳಸಿಕೊಂಡು ಎರಡು ವೆಹಿಕಲ್ ಬಳಸಿಕೊಂಡು ನಾವು ಸುಮಾರು ಕಂಟಿನ್ಯೂಸ್ ಆಗಿ ಮಂಗಳೂರು ಜಿಲ್ಲೆಯಾದ್ಯಂತ ನಮ್ಮ ಒಂದು ಏರಿಯಾ ಬಿಟ್ಟು ನಾವು ಕೊಟ್ಟಾರ ಇರ್ಬೋದು, ಕೋಡಿಕಲ್ ಇರ್ಬೋದು, ಅದು ಜಪ್ಪಿನಮಗರು, ಅದೇ ರೀತಿ ಪಚ್ಚನಾಡಿ ತನಕ ಹೋಗಿದ್ದೇವೆ. ಪಚ್ಚನಾಡಿ, ಹೀಗೆ ಮಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 21 ದಿವಸ ಕಂಟಿನ್ಯೂಸ್ ಆಗಿ ನಾವು ನೀರು ಕೊಟ್ಟಿದ್ದೇವೆ 2 ವರ್ಷಕ್ಕಿಂತ ಮುಂಚೆ. ಹೋದ ವರ್ಷ ನಮಗೆ ಯಾವುದೇ ನೀರಿನ ಸಮಸ್ಯೆ ಮಂಗಳೂರಿನಲ್ಲಿ ಇರಲಿಲ್ಲ. ಈ ವರ್ಷ ಕೂಡ ನಾವು 2 ಪಿಕಪ್ ಬಳಸಿಕೊಂಡು ನಾವು ನೀರಿನ ಸೇವೆಯನ್ನು ಮುಂದುವರಿಸ್ತಾ ಇದ್ದೇವೆ. ಈ ವರ್ಷ ಕೂಡ ಮಾಡಿದ್ದೇವೆ ನಾವು. ಖಂಡಿತವಾಗ್ಲೂ ಇಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು, ಯಾಕಂದರೆ ಇಡೀ ಮಂಗಳೂರು ನಗರ ಕುಡಿಯುವ ನೀರಿನ ಅಭಾವದಿಂದ ಬಳಲ್ತಾ ಇತ್ತು. ಈ ಸಂದರ್ಭದಲ್ಲಿ ಟೀಮ್ ಗರುಡಿ ತಂಡ ಟ್ಯಾಂಕರ್ ಮೂಲಕ ಮನೆ ಮನೆಗೆ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಮಂಗಳೂರಿನ ಜನತೆಗೆ ಒಂದು ಪ್ರಿಯರಾಗಿದ್ದವರು ಈ ಟೀಮ್ ಗರುಡಿ ತಂಡ ಅಂತಲೇ ಹೇಳ್ಬೋದು. ನಿಮಗೆ ಯಾವ ರೀತಿಯಾಗಿ ಅಂದರೆ ಜನರು ರೆಸ್ಪಾನ್ಸ್ ಕೊಡ್ತಾ ಇದ್ರು ಈ ಒಂದು ಕೆಲಸಕ್ಕೆ? ಒಳ್ಳೆಯ ರೆಸ್ಪಾನ್ಸ್ ಎಲ್ಲ ಕಡೆಗಳಲ್ಲಿ. ಯಾಕಂತ ಹೇಳಿದರೆ ಯಾವಾಗ ನೀರಿನ ಸಮಸ್ಯೆ ಬರ್ತದೆ, ತುಂಬ ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಈಗಲೂ ಕೂಡ ಎಲ್ಲಿ ನೀರು ಈಗ ಎಲ್ಲಿವರೆಗೆ ಅಂತ ಹೇಳಿದರೆ, ಈಗ ಪೈಪು ಇದಾಗಿ ನೀರು ಇಲ್ಲದಿದ್ದರೂ ಕೂಡ ನಿಮ್ಮದು ನೀರು ಇದೆಯಾ ಅಂತ ಕೇಳುವಂಥ ಪರಿಸ್ಥಿತಿ. ಹಾಗಾಗಿ ಮೊನ್ನೆ ಕೂಡ ಹಾಗೆ ತುಂಬ ನೀರು ನಮಗೆ ತುಂಬ ಇದು ಫೋನ್ ಕಾಲ್ಸ್ ಬರ್ತಾಯಿತ್ತು ನಮ್ಮೆಲ್ಲ ಮೆಂಬರ್ಗಳಿಗೆ, ತುಂಬ ಎಲ್ರಿಗೂ ಬರ್ತಾಯಿತ್ತು ಫೋನ್ ಕಾಲ್ಸ್. ಹಾಗಾಗಿ ಮೊನ್ನೆ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ನೀರು ರೆಸ್ಪಾನ್ಸ್ ಅಂತ ಹೇಳಿದರೆ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಬಹುತೇಕ ಎಲ್ಲ ಕಡೆಗಳಲ್ಲಿ. ಮತ್ತು ಎಲ್ಲ ಕಡೆ ತುಂಬ ಒಳ್ಳೆಯ ರೀತಿಯಾಗಿ ವೆಲ್ಕಮ್ ಆಗಿರ್ಬೋದು ಅಲ್ಲಿದ್ದು, ಅಥವಾ ಅಲ್ಲಿ ಜನರುಗಳ ಒಂದು ಒಡನಾಟ ಆಗಿರ್ಬೋದು ನಮ್ಮ ಜೊತೆಗೆ ಎಲ್ಲ ಒಳ್ಳೆಯ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಸಾಧಾರಣ ರಾತ್ರಿ 11:30ರವರೆಗೂ ಕೂಡ ನೀವು ಕೆಲಸವನ್ನು ಮಾಡ್ತಾ ಇದ್ರಿ, ನೀರು ಕೊಡುವ ಒಂದು ಕೆಲಸವನ್ನು ಅಂತ ಕೇಳ್ಪಟ್ವಿ. ಇಷ್ಟೊತ್ತು ತನಕ ಅಂದರೆ ಆ ಒಂದು ರಾತ್ರಿಯವರೆಗೂ ಮಾಡುವಂತಹ ಒಂದು ಕಾರ್ಯದಕ್ಷತೆ ಯಾವ ರೀತಿಯಾಗಿ ಅಂದರೆ ನಿಮ್ಮ ಒಂದು ತಂಡ ಸದಸ್ಯರು ಯಾವ ರೀತಿಯಾಗಿ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ರು ನಿಮಗೆ? ಹೇಗಂತ ಹೇಳಿದರೆ ನಮ್ಮಲ್ಲಿ ಈ ಪಾಳಿಯ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಯಾರು ಹಗಲೊತ್ತಿನಲ್ಲಿ ಯಾರು ಫ್ರೀ ಇರ್ತಾರೆ ಅವರು ಹಗಲೊತ್ತಿನಲ್ಲಿ ಅವರು ಹೋದರೆ, ಯಾರು ಡ್ಯೂಟಿಯಾಗಿ ಬರುವಂಥ ಹುಡುಗರು ಎಲ್ಲರೂ ಕೂಡ ನೈಟ್ 11:30 ಅಂತ ಹೇಳಿ ಎಲ್ಲ ನಾವು ಒಂದು 2-2:30-3 ಗಂಟೆ ತನಕ ಕೂಡ ನೀರು ಕೊಟ್ಟಿದ್ದುಂಟು. ನಮ್ಮ ಮನೆಗೆ ಬರುವಾಗಲೇ 3-3:30 ಗಂಟೆ ಆಗಿದ್ದುಂಟು. ಮಿಡ್ ನೈಟ್ ಎಲ್ಲ ನಾವು ಕೊಡ್ತಿದ್ವಿ. ಎಲ್ಲರೂ ತುಂಬ ಎಂಥೂಸಿಯಾಸಮಲ್ಲಿ, ಎಲ್ಲರೂ ಒಳ್ಳೆಯ ಒಂದು ಇದರಲ್ಲಿ ನಮ್ಮ ಹುಡುಗರು ಕೂಡ ಹಾಗೆ ಯಾರು ಕೂಡ ನಾವು ಬರೋದಿಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿಲ್ಲ. ಅವರೇ ಸ್ವಯಂ ಪ್ರೇರಿತರಾಗಿ ಅವರೇ ಬಂದು ಇಲ್ಲ ಹೋಗುವ, ನಾವು ಒಂದು 2 ಗಂಟೆ ಆದರೂ ಕೂಡ ಇಲ್ಲ ವಾಪಸ್ ಹೋಗುವ. ಆಮೇಲೆ ಮತ್ತೆ ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಜನಗಳನ್ನು, ಮಿಡ್ ನೈಟ್ ಎಲ್ಲ ಫೋನ್ ಮಾಡಿಕೊಂಡು, ಆದರೂ ಕೂಡ ಮಾಡ್ತಾಯಿದ್ವಿ ನಾವು. 2:30-3 ಗಂಟೆಗೂ ಹಾಕಿದ್ದುಂಟು ನೀರು. ಖಂಡಿತವಾಗ್ಲೂ ಈ ಒಂದು ನೀರಿನ ವ್ಯವಸ್ಥೆ ಕೊಡುವ ವಿಚಾರ ಅಂದರೆ ಟ್ಯಾಂಕರ್ ಖರ್ಚಿರುತ್ತೆ, ಜೊತೆಗೆ ಸಾಕಷ್ಟು ಖರ್ಚು ವೆಚ್ಚಗಳು ಬರುತ್ತೆ. ಇನ್ನು ಮಧ್ಯರಾತ್ರಿಯಲ್ಲಿ ತಾವು ಹೋಗಬೇಕು, ಈ ಖರ್ಚು ವೆಚ್ಚಗಳನ್ನೆಲ್ಲ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ರು? ಖರ್ಚು ವೆಚ್ಚ ಅಂದರೆ ಹೆಚ್ಚಾಗಿ ನಮ್ಮ ಹುಡುಗರು ನಾವೇ ಎಲ್ಲ
ಇದ್ದ ಹಣ ಎಲ್ಲ ಹಾಕಿಕೊಂಡು, ಅಂದರೆ ಡೀಸೆಲ್ ಖರ್ಚು, ಬೇರೆ ನಮ್ಮ ವ್ಯಕ್ತಿ ಖರ್ಚು ಏನು ಇರಲಿಲ್ಲ ನಮಗೆ ಹೆಚ್ಚಾಗಿ, ಆದರೆ ಡೀಸೆಲ್ ಖರ್ಚು ಹೈಯೆಸ್ಟ್ ಬೀಳ್ತಾ ಇತ್ತು. ಯಾಕಂದರೆ ಎರಡೆರಡು ಗಾಡಿಯಲ್ಲಿ ದಿನಕ್ಕೆ ಒಂದು 5-6 ಟ್ರಿಪ್ ಆದರೂ ಕೂಡ ತುಂಬ ಡೀಸೆಲ್ ಖರ್ಚು ನಮಗೆ ತುಂಬ ಬರ್ತಾಯಿತ್ತು. ಹಾಗಾಗಿ ನಾವೇ ಹಾಕ್ತಿದ್ವಿ. ಮತ್ತು ಕೆಲವೊಂದು ನಮ್ಮ ತಂಡದ ಹಿತೈಷಿಗಳು ಯಾರು ಇರ್ತಾರೆ ಅವರು ಕೂಡ ಒಂದು ಸ್ವಲ್ಪ ಹಣದ ಇದು ಮಾಡ್ತಾಯಿದ್ರು, ನಮಗೆ ಹೆಲ್ಪ್ ಮಾಡ್ತಾಯಿದ್ರು, ತುಂಬ ಮಂದಿ ಮಾಡಿದ್ದಾರೆ. ಈ ಒಂದು ಉಚಿತ ನೀರಿನ ವ್ಯವಸ್ಥೆಯನ್ನ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಅಥವಾ ಐಡಿಯಾ ಅಥವಾ ಯೋಚನೆ ಯಾವ ರೀತಿಯಾಗಿ ಬಂತು ಅನ್ನೋ? ಆ್ಯಕ್ಚುಲಿ ಅದು ಫಸ್ಟ್ ನಾವು 2 ವರ್ಷಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದು. ಮಾಡುವಾಗ ಅಂದರೆ ನಮಗೆ ಏಕಾಏಕಿ ಬಂದಿರುವಂಥದ್ದು ಅದು. ಯಾಕಂತೇಳಿ ನಮ್ಮ ಊರಿನಲ್ಲಿ ನೀರಿಲ್ಲದಿರುವಂಥ ಸಂದರ್ಭದಲ್ಲಿ ಕೆಲವರು ನಮ್ಮನ್ನು ಕಾಂಟ್ಯಾಕ್ಟ್ ಆಗಿದ್ರು ಆ ಟೈಮಲ್ಲಿ, ನೀರಿಲ್ಲ ನೀವೇನಾದರೂ ಮಾಡಿ ಅಂತ. ಹಾಗಾಗಿ ನಾವು ಅದನ್ನು ಪ್ರಾರಂಭಿಸಿದ್ವಿ. ಗಾಡಿ ಇತ್ತು, ಸಿಂಟೆಕ್ಸ್ ಸಿಕ್ತು, ಮತ್ತು ಬಾವಿಯ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಅಲ್ಲಲ್ಲಿ. ಹಾಗಾಗಿ ಏನಾಯ್ತು ಅಂದರೆ ಪ್ರಾರಂಭ ಮಾಡಿದ್ವಿ ನಾವು. ಸ್ಟಾರ್ಟಿಂಗಲ್ಲಿ ಪ್ರಾರಂಭ ಮಾಡಿದ ಮೇಲೆ ಏನಾಯ್ತು ಅಂದರೆ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಯಿತು. ತುಂಬ ಕಡೆಗಳ ದೂರದ ಕಡೆಗಳಿಂದ ನಮಗೆ ಫೋನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅದನ್ನು ಏನಾದರೂ ಒಂದು ಕರೆಕ್ಟಾಗಿ ಇದನ್ನು ನಿಭಾಯಿಸಬೇಕು, ಮಾಡಬೇಕು ಈ ಜವಾಬ್ದಾರಿಯನ್ನು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಈ ಒಂದು ಕೆಲಸಕ್ಕೆ ಯಾರೆಲ್ಲ ಸಹಕಾರ ನೀಡಿದರು? ತುಂಬ ಮಂದಿ ನೀಡಿದ್ದಾರೆ. ಈಗ ಜಗದೀಪ್ ಸ್ವರ್ಣ ಆಗಿರ್ಬೋದು, JD ಸ್ವರ್ಣ ಗ್ರೂಪ್ಸ್ ಇದ್ದು, ಆಮೇಲೆ ಕ್ಷೇತ್ರದ ಅಧ್ಯಕ್ಷರು, ಕಂಕನಾಡಿ ಕ್ಷೇತ್ರದ ಅಧ್ಯಕ್ಷರು ಚಿತ್ತರಂಜನ್ ಅಂತ, ಅವರು ತುಂಬ ಸಹಾಯ ಮಾಡಿದ್ದಾರೆ. ಇನ್ನೊಬ್ಬರು ನಮಗೆ ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿರುವಂಥ ದಿವಂಗತ ಜೆ ಕೇಶವ ಅಂಗಡಿಮಾರ್, ಇತ್ತೀಚೆಗೆ ಅವರು ದೈವಾಧೀನರಾದರು, ಗರಡಿ ಅಧ್ಯಕ್ಷರಾಗಿದ್ದರು. ಅವರು ದೊಡ್ಡ ಮಟ್ಟದ ಸಹಕಾರವನ್ನು ನೀಡ್ತಾ ಬಂದಿದ್ದರು. ಆಮೇಲೆ ಆಶಾ ಡಿ ಸಿಲ್ವಾ ಅಂತ ಕಾರ್ಪೊರೇಟರ್, ಅವರು ಮತ್ತು ಅವರ ಹಸ್ಬೆಂಡ್ ಸಿಲ್ವಾ ಅರ್ತ್ ಮಾಡಿಸಿದ್ದು ಆಲ್ವಿನ್ ಡಿ ಸಿಲ್ವಾ, ಅವ್ರ ಬಾವಿ ಸಂಪೂರ್ಣವಾಗಿ ಅವರ ಬಾವಿ ಇದೆ ಅವರದು. ಆ ಬಾವಿಯಲ್ಲಿ ಶೆಡ್ ಆಗಿ ಜನರೇಟರ್ ಇದೆ. ಹಾಗಾಗಿ ಅದನ್ನು ಕೂಡ ಸಂಪೂರ್ಣವಾಗಿ ಅವರು ನಮಗೆ ನೀರಿನ ಅಭಾವ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದನ್ನು ನಮಗೆ ನೀಡಿ ಅವರು ದೊಡ್ಡ ಸಹಕಾರ ಅವ್ರದ್ದು. ಅದಾದಮೇಲೆ ಇದು ರೈನ್ಬೋ ಎಂಟರ್ಪ್ರೈಸಸ್ ಅಂತ ನಾಗುರಿಯಲ್ಲಿ ಜಯರಾಜ್ ಶೆಟ್ಟಿ ಅವರಿದ್ದರು, ಅವ್ರು ನೀಡ್ತಾ ಮಾಡಿದ್ದಾರೆ, ಅವರು ಕೊಡ್ತಾ ಬಂದಿದ್ದಾರೆ. ಹಾಗೆ ತುಂಬ ಮಂದಿ, ವಿನೀತ್ ಕುಮಾರ್ ಬಗಂಬಿಲ ಅಂತ, ಅವರು ಈ ಸಲ ಸಂಪೂರ್ಣವಾಗಿ ನಮಗೆ ಗಾಡಿ ಕೊಟ್ಟಿರುವಂಥದ್ದು ಅವರೇ. ಆಮೇಲೆ ಸಂದೀಪ್ ಎಕ್ಕೂರ್ ಅವರು ಈ ಸಲ ನಮಗೆ ಸಿಂಟೆಕ್ಸ್ 2,500 ಲೀಟರ್ ಸಿಂಟೆಕ್ಸ್ ಅವರ ಲೆಕ್ಕದಲ್ಲಿ ಅವರು ಕೊಟ್ಟಿದ್ದಾರೆ. ಮತ್ತು ಇವರು ದಿವಾಕರ್ ಕನ್ಸ್ಟ್ರಕ್ಷನ್ಸ್ ಅವರು ಕೂಡ ಇದು ಕೊಟ್ಟಿದ್ದರು. ಸದಾನಂದ ಪೂಜಾರಿ, ಇವರೆಲ್ಲ ತುಂಬ ಮಂದಿ ಸಹಾಯ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಜನರ ಒಂದು ನೀರಿನ ದಾಹವನ್ನು ತೀರಿಸುವಂತಹ ಕೆಲಸವನ್ನು ಆ ಒಂದು ಸಂದರ್ಭದಲ್ಲಿ ಮಾಡಿದ್ದೀರಾ. ನಿಜವಾಗ್ಲೂ ಕೂಡ ಮಂಗಳೂರಿನ ಜನತೆ ತಮಗೆ ಋಣಿಯಾಗಿರಲೇಬೇಕು. ಮಂಗಳೂರು ಜನರ ಅಂದರೆ ಬೇಸಿಗೆ ಸಮಯದಲ್ಲಿ ಮಂಗಳೂರು ಜನರ ದಾಹವನ್ನು ನೀಗಿಸಿದಂಥ ಕಥೆಯನ್ನು ಟೀಮ್ ಗರುಡಿ ತಂಡದ ಸದಸ್ಯರಿಂದ ಕೇಳ್ಪಟ್ವಿ. ಇವಾಗ ಸ್ವಚ್ಛ ಭಾರತ ತಂಡದ ಜೊತೆ ಕೈ ಜೋಡಿಸಿದಂಥ ಕತೆ, ಜೊತೆಗೆ ಬೆಳ್ತಂಗಡಿಯಲ್ಲಿ ಏನು ಪ್ರವಾಹ ಬಂದಿತ್ತು ಆ ಒಂದು ಸಂತ್ರಸ್ತರಿಗೆ ಸಹಾಯ ಮಾಡುವಂತಹ ಕಥೆಯನ್ನು ಕೂಡ ಹೇಳೋದಕ್ಕೆ ನಮ್ಮ ಜೊತೆ ಟೀಮ್ ಗರುಡಿ ಇದರ ತಂಡದ ಸದಸ್ಯರಾದಂತಹ ಪ್ರಕಾಶ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್, ಈಗ ತಾನೇ ಹೇಳಿದೆ ಒಂದು ಬೆಳ್ತಂಗಡಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡುವಂತಹ ಕೆಲಸ, ಈ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ, ಯಾವಾಗ ತಮ್ಮ ತಂಡ ಹೊರಡ್ತಾ ಇದೆ ಈ ಒಂದು ಅವರಿಗೆ ಸಹಾಯ ಮಾಡೋದಕ್ಕೆ? ನಮ್ಮದು ಏನಂತ ಹೇಳಿದರೆ, ಈಗಲೇ ನಾವು ಬೇರೆ ಬೇರೆ ಸಂಘಟನೆಯವರೊಟ್ಟಿಗೆ ನಾವು ಜಾಯ್ನ್ ಆಗಿ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಅಕ್ಕಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನೆಲ್ಲ ನಾವು ಈಗ ಆಲ್ರೆಡಿ ನಾವು ತಗೊಳ್ತಾ ಆಗಿದೆ. ಮತ್ತೇನಂತೇಳಿದ್ರೆ ನಾವೀಗ ಸೋಮವಾರ ಅಂತ ಹೇಳಿದ್ರೆ ಇದೇ 19 ತಾರೀಕಿಗೆ ನಾವು ಹೊರಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಯಾಕಂದರೆ ಇಂಟೀರಿಯರಿಗೆ ಬೆಳ್ತಂಗಡಿ ಸೈಡಲ್ಲಿ ಆದಷ್ಟು ಇಂಟೀರಿಯರಿಗೆ ಸಾಮಾನು ತಲುಪ್ತಾ ಇಲ್ಲ ಅಂತೇಳಿ ಒಂದು ಕೊರತೆ ಇದೆ. ಸೊ ಅಲ್ಲಿ ಹೋಗಿ ಮುಟ್ಟಿಸುವ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಡೈರೆಕ್ಟಾಗಿ ಅಲ್ಲಿಗೆ ತೆರಳಿ ಜನರಿಗೆ ಡೈರೆಕ್ಟಾಗಿ ತಾವು ಇದನ್ನು ಕೊಡ್ತಾ ಇದ್ದೀರಾ ಸಹಾಯವನ್ನು? ಅಲ್ಲಿ ಹೋಗಿ ಡೈರೆಕ್ಟಾಗಿ ನಾವು ಸಹಾಯವನ್ನು ನಾವು ಚಾಚಿಸ್ತಾ ಇದ್ದೇವೆ. ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಕೆಲಸ. ಯಾಕಂದರೆ ಎಲ್ಲಿಂದಲೂ ಹೋಗಿ ತಾವು ತಲುಪಿತೋ ಇಲ್ವೋ ಅಂತ ಕೂಡ ತಮಗೆ ತಿಳಿದಿರೋದಿಲ್ಲ. ತಾವಾಗೇ ಹೋಗಿ ಅಲ್ಲಿ ಕೆಲಸವನ್ನು ಮಾಡಿದರೆ ಜನರಿಗೆ ತಲುಪುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ತಮ್ಮಲ್ಲಿರುತ್ತೆ. ಇನ್ನೊಂದು ಹೇಳೋದಾದರೆ ಸ್ವಚ್ಛ ಭಾರತ ತಂಡದ ಜೊತೆ ತಾವು ಕೈ ಜೋಡಿಸಿದ್ದೀರಾ ಅನ್ನೋದು. ಎಸ್, ಅದರ ಬಗ್ಗೆ ಏನು ಹೇಳ್ತೀರಿ? ನಮ್ಮದು ಏನಂತ ಹೇಳಿದ್ರೆ 5 ವರ್ಷ ಮೊದಲು ನಾವು ಈ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಂತ ಹೇಳುವ ಕಾರ್ಯಕ್ರಮದಲ್ಲಿ ನಮ್ಮ ಟೀಮ್ ಆಗದಿಂದಲೇ 5 ವರ್ಷ ಮೊದಲಿಂದಲೇ ಸ್ಟಾರ್ಟ್ ಮಾಡಿದ್ದೆವು ನಾವು. ಮತ್ತು ಅದು 3rd ಫೇಸ್ ಏನು ಬಂದಿತ್ತು, 3rd ಫೇಸ್ ಅಂತ ಹೇಳಿದರೆ ಸ್ವಚ್ಛ ಮಂಗಳೂರಲ್ಲಿ ಆಗ ನಮಗೆ ಒಂದು ಸಪ್ರೇಟ್ ಟೀಮ್ ಆಗಿ ಮಾಡಿದ್ದೆವು, ಸ್ವಚ್ಛ ಗರುಡಿ ಅಂತೇಳಿ. ಸೊ ಪಂಪ್ವೆಲ್ಲಿಂದ ಹಿಡಿದು ಪಡೀಲ್ವರೆಗೆ ಅಲ್ಲಿ ನಾವು ಪ್ರತಿ ಆದಿತ್ಯವಾರ ನಾವು ಅಲ್ಲಿ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿದ್ದೆವು. ಸೊ ನಿಮಗೆ ರೆಡ್ ಬಿಲ್ಡಿಂಗ್ ಆಗಿರ್ಬೋದು, ಕಪಿತಾನಿಯೋ ಆಗಿರ್ಬೋದು, ಪಂಪ್ವೆಲ್ ಮತ್ತು ಪಡೀಲ್, ಅಳಪೆ, ಅಲ್ಲಿ ಎಲ್ಲ ನಾವು ನಮ್ಮ ಕಾರ್ಯಕರ್ತರ ಜೊತೆ ಸೇರಿ ನಾವು ನಮ್ಮ ಕೈಯಲ್ಲಿ ಅದು ಎಂತೆಲ್ಲ ಕ್ಲೀನಿಂಗ್ ಎಲ್ಲ ನಾವು ಮಾಡಿದ್ದೇವೆ. ಸೊ ಅದೊಂದು 10 ಆದಿತ್ಯವಾರ ನಾವು ಟೋಟಲ್ ಆಗಿ ಮಾಡಿದ್ದೇವೆ ನಾವು.
ಸೊ ಈಗ ಸಹ ನಾವು ನಮ್ಮ ಟೀಮ್ ಪರಿಪೂರ್ಣವಾಗಿ ಈಗ 5ನೇ ಫೇಸಲ್ಲಿದೆ ಸ್ವಚ್ಛ ಮಂಗಳೂರಿದು. ಸೊ ರಾಮಕೃಷ್ಣ ಮಿಷನ್ ಜೊತೆ ನಾವು ಪರಿಪೂರ್ಣವಾಗಿ ಪ್ರತಿ ಸಂಡೇ ನಾವು ಜಾಯ್ನ್ ಆಗ್ತೇವೆ. ಅಟ್ಲೀಸ್ಟ್ ನಾವಿಲ್ಲದಿದ್ದರೆ ನಮ್ಮ ತಂಡದಿಂದ ಅಟ್ಲೀಸ್ಟ್ ಒಂದು 2-3 ಜನ ಪ್ರತಿ ಸಂಡೇ ನಾವು ಹೋಗ್ತೇವೆ ಸ್ವಚ್ಛ ಮಂಗಳೂರಿಗೆ. ತುಂಬಾ ಒಳ್ಳೆ ಕೆಲಸ ಸರ್. ಸ್ವಚ್ಛ ಮಂಗಳೂರು ಜೊತೆಗೆ ಜನರಿಗೆ ಕೂಡ ಒಂದು ಸಹಾಯ ಮಾಡ್ತಾ ಇದ್ದೀರಾ. ಈ ರೀತಿಯ ಒಂದು ಕೆಲಸ ತಮ್ಮ ತಂಡದಿಂದ ಇನ್ನೂ ಮುಂದುವರಲಿ. ಧನ್ಯವಾದಗಳು. ಒಂದು ತಂಡ ಉತ್ತಮವಾದ ಕೆಲಸವನ್ನು ಮಾಡಬೇಕಾದ್ರೆ ಆ ತಂಡ ಯಾವ ರೀತಿ ಆಗಿದೆ, ಆ ತಂಡದ ಒಗ್ಗಟ್ಟು ಯಾವ ರೀತಿ ಆಗಿದೆ ಅನ್ನೋದು ಬಹಳ ಮುಖ್ಯ. ಇದನ್ನು ಹೇಳ್ತಾರೆ ನಮ್ಮ ಜೊತೆ ಲತೀಶ್ ಅವರು. ಸರ್ ನಮಸ್ತೆ. ಸರ್, ಟೀಮ್ ಗರುಡಿ ತಂಡ ಅಂದರೆ ಪ್ರತಿಯೊಂದು ತಂಡಕ್ಕೂ ಕೂಡ ಒಂದೊಂದು ಅದರದ್ದೇ ಆದ ಒಂದು ರೀತಿ ನೀತಿ ಅಂತ ಇರುತ್ತೆ. ಟೀಮ್ ಗರುಡಿ ತಂಡ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದೆಯಲ್ಲ, ಈ ತಂಡದ ಒಳಗಡೆ ಯಾವ ರೀತಿಯ ರೀತಿ ನೀತಿ ಆಗಿದೆ, ಜೊತೆಗೆ ಯಾವ ರೀತಿಯ ಒಂದು ಒಗ್ಗಟ್ಟಿದೆ? ನಮ್ಮ ತಂಡದ ವತಿಯಿಂದ ಎಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಒಗ್ಗಟ್ಟಾಗಿರ್ತೇವೆ ನಾವು. ಮತ್ತು ನಮ್ಮ ಪ್ರೋಗ್ರಾಮ್ ಆಗಿರುವಾಗ ಕೂಡ ಹಾಗೆಯೇ ಅಂದರೆ ಎಲ್ಲ ಇದು ಅಂದರೆ ಸ್ಥಳೀಯ ಈ ಏನಿದೆ, ಸ್ಥಳೀಯ ಅಂದರೆ ಸಂಘ ಸಂಸ್ಥೆಗಳೇನಿದೆ, ಅಥವಾ ಇಲ್ಲಿ ಬಿಲ್ಲವ ಸೇವಾ ಸಮಾಜ ಇರ್ಬೋದು, ಹಾಗೆ ಕಂಕನಾಡಿ ಯುವಕರ ವೃಂದ ಇರ್ಬೋದು, ಹಾಗೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಗಣೇಶಪುರ, ಅಲ್ಲಿ ಹಾಗೂ ಗರುಡಿ ಫ್ರೆಂಡ್ಸ್ ಗರುಡಿ, ಇದರಲ್ಲಿ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸುವಂತಹ ನಮ್ಮ ಮನೋಭಾವ ಉಳ್ಳಂಥ ವ್ಯಕ್ತಿಗಳಿದ್ದಾರೆ ನಮ್ಮ ಇದರಲ್ಲಿ. ಹಾಗೆ ಎಲ್ಲ ಇದು ಒಂದು ಕರೆಗೆ ಎಲ್ಲ ಹೂಗುಟ್ಟಿ ಬರುವವರಂತ ನಮ್ಮ ಇದು ಅಂದರೆ ನಮ್ಮ ಗುಂಪಿನಲ್ಲಿರುವಂಥ ಎಲ್ಲ ಸದಸ್ಯರು ಅಂತ ಹೇಳ್ಬೋದು. ಇನ್ನು ಟೀಮ್ ಗರುಡಿ ತಂಡ ಏನಿದೆ, ಇದರಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇವರೇ ಈ ಒಂದು ತಂಡದಿಂದ ಮಾಡ್ತೀರಾ ಅಂತ ಕೇಳ್ಬಿಟ್ವಿ. ಯಾವೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಈ ತಂಡದಿಂದ? ಈಗ ಮೊದಲಿನಾಗಿ ಹೇಳೋದಾದರೆ 1-2-3 ವರ್ಷಕ್ಕಿಂತ ಮೊದಲು ನಾವು ಇಲ್ಲಿ ಗರುಡಿಯಲ್ಲಿಯೇ ಮೊದಲು ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ವಿ. ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೆಲ್ಲ ಇದೆ ಅಂಥದ್ದನ್ನೆಲ್ಲ ಗರುಡಿ ಜಾತ್ರೆಯ ಹೊತ್ತಿಗೆ, ಅಂದರೆ ವರ್ಷಾವಧಿ ಉತ್ಸವ ಮಾಡ್ತೇವೆ, ಆ ಹೊತ್ತಿಗೆ ನಾವು ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ವಿ. ಅಂದರೆ ಸಾಂಸ್ಕೃತಿಕವಾಗಿ, ಅಂದರೆ ಬೇರೆ ಏನಿಲ್ಲ, ಸಾಂಸ್ಕೃತಿಕವಾಗಿ ಒಂದು ಈ ಥರ ಭಜನಾ ಕಾರ್ಯಕ್ರಮ ಅಥವಾ ಹೊರ ಇದರಿಂದ ಮೊದಲು ಮಾಡಿದ್ವಿ ನಾವು. ವಾಪರ್ಲು ಖ್ಯಾತಿಯ ಮೈಮ್ ರಾಮದಾಸ್ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಳ ಒಂದು ಒಳ್ಳೆ ನಮಗೆ ಸಪೋರ್ಟಿವ್ ಆಗಿದೆ. ಯಾಕೆಂದರೆ ಎಲ್ಲ ಟೈಮಲ್ಲಿ ಕೂಡ ಅವರ ಒಂದು ಹಾಡಿಗೆ ಎಲ್ಲರೂ ಜನಗಳು ಬರುವಂಥದ್ದು ವಿಶೇಷವಾಗಿರುವಂಥದ್ದು. ಹಾಗೆಯೇ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಅದರಲ್ಲಿ ಕೂಡ ನಮ್ಮ ಪ್ರೋಗ್ರಾಮನ್ನು ಅಂದರೆ ಎಲ್ಲ ಸದಸ್ಯರು ಬಂದು ಅದರಲ್ಲಿ ಗಣಪತಿಯ ಏನು ವಿಸರ್ಜನೆ ಕಾರ್ಯಕ್ರಮ ಅದರಲ್ಲೆಲ್ಲ ಭಾಗವಹಿಸುವಂಥದ್ದು, ಅದರಲ್ಲಿ ಸ್ಪೋರ್ಟ್ಸ್ಗಳನ್ನೆಲ್ಲ ಮಾಡುವಂಥದ್ದು, ಅದಕ್ಕೆಲ್ಲ ನಮ್ಮ ಸದಸ್ಯರು ಯಾವಾಗಲೂ ಸಿದ್ಧರಾಗಿದ್ದಾರೆ. ಹಾಗೆ ಈಗ ಮೊನ್ನೆ ಒಂದು ಸಾಯಿ ಮಂದಿರ, ಗರುಡಿ ಬಳಿ ಇರುವ ಸಾಯಿ ಮಂದಿರ, ಅಲ್ಲಿ ಒಂದು ಬಹಳ ದೊಡ್ಡ ಯಾಗ ಆಯಿತು. ಅದಕ್ಕೆ ನಮ್ಮ ಸಂಪೂರ್ಣ ಸದಸ್ಯರುಗಳೆಲ್ಲ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಮಾಡಿ ಕೊಟ್ಟಿದ್ದಾರೆ. ಮೊನ್ನೆ ಒಂದು ರೀಸೆಂಟಾಗಿ ಆಟಿದ ಕೆಸರಡು ಗೊಬ್ಬುದಲ್ಲಿ ಎಸೆದ ಕಾರ್ಯಕ್ರಮ ಮಾಡಿದೆ. ಅದು ಇಲ್ಲಿ ನಾಗುರಿ ಸಾಯಿ ಮಂದಿರ ಬಳಿ ಇರುವಂಥದ್ದು. ಇದರಲ್ಲಿ ನಮಗೆ ಮೊದಲನೇದಾಗಿ ಹೇಳೋದಾದರೆ ಪೋಷಕರಾಗಿ, ನಮ್ಮ ಟೀಮ್ ಗರುಡಿಗೆ ಪೋಷಕರಾಗಿ ಉಮೇಶ್ ಸಾಲಿಯನ್ ಅಂತ ಹೇಳಿದ್ದಾರೆ. ಅವರು ತುಂಬ ನಮಗೆ ಪ್ರೋತ್ಸಾಹ ನೀಡಿ ಆ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅಂಥ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಹಾಗೆ ಕಿಶೋರ್ ನಾಯ್ಕ್ ಅವರು ಕೂಡ ನಮಗೆ ಭಾಳ ಒಂದು ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಮಗೆ ದೊಡ್ಡ ಕೈ ಅಂತ ಹೇಳಬೇಕಾದ್ರೆ ನಮ್ಮ ಅಂಚನ್ ಕ್ಯಾಟ್ರಸ್ನವರು ಹರಿಪ್ರಸಾದ್ ಅಂಚನ್, ಇವರು ನಮಗೆ ಆ ಊಟದ ವ್ಯವಸ್ಥೆಯನ್ನೆಲ್ಲ ಒಂದು ಒಳ್ಳೆಯ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಖಂಡಿತವಾಗ್ಲೂ ಸರ್, ಒಂದು ಈ ರೀತಿಯ ಒಂದು ಧಾರ್ಮಿಕತೆ ಆಗಿರ್ಬೋದು, ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸವನ್ನು ಟೀಮ್ ಗರುಡಿ ತಂಡ ಮಾಡ್ತಾ ಇದೆ. ನಿಮ್ಮೊಂದು ಕೆಲಸಗಳು ಇದೇ ರೀತಿ ಮುಂದುವರಿಲಿ ಸರ್. ನಿಜವಾಗ್ಲೂ ಕೂಡ ಒಂದು ಧಾರ್ಮಿಕತೆ, ಸಂಸ್ಕೃತಿ ಜೊತೆಗೆ ಹಲವಾರು ಸಮಾಜ ಸೇವೆಗಳ ಮೂಲಕ ಈಗ ಎಲ್ಲ ಕಡೆ ಒಂದು ಪ್ರಸಿದ್ಧಿಯನ್ನು ಹೊಂದ್ತಾ ಇದ್ದೀರಾ ತಾವು. ಇದೇ ರೀತಿಯಾಗಿ ತಮ್ಮ ಕಾರ್ಯಗಳು ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಜೊತೆಗೆ ಕಂಕನಾಡಿ ಕ್ಷೇತ್ರದಲ್ಲಿ ನಾವಿದ್ದೀವಿ, ಏನು ಕೋಟಿ ಚೆನ್ನೈರ ಆಶೀರ್ವಾದ ಎಲ್ಲರ ಮೇಲೆ, ಅಂದರೆ ತುಳುನಾಡಿನ ಶಕ್ತಿಗಳಂತ ಹೇಳ್ತೀವಿ, ಆ ದೈವಗಳ ಶಕ್ತಿಗಳು ತಮ್ಮ ಒಂದು ತಂಡದ ಮೇಲೆ ಇನ್ನೂ ಅಷ್ಟು ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆಲ್ರಿಗೂ. ನಾವು ಸಮಾಜವನ್ನು ಪ್ರೀತಿಸಿದರೆ ಸಮಾಜ ನಮ್ಮನ್ನು ಪ್ರೀತಿಸುತ್ತೆ ಅನ್ನೋದಕ್ಕೆ ಟೀಮ್ ಗರುಡಿ ತಂಡ ಪ್ರತ್ಯಕ್ಷ ಉದಾಹರಣೆ. ಹೌದು, ಈ ಒಂದು ತಂಡದ ಸಮಾಜ ಸೇವೆ ಕೆಲಸ ಏನಿದೆ, ಧಾರ್ಮಿಕ ಕೆಲಸ ಏನಿದೆ, ಹಾಗೆ ಸಂಸ್ಕೃತಿಯನ್ನು ಉಳಿಸುವ ಒಂದು ಕಾರ್ಯ ಏನಿದೆ, ಇನ್ನಷ್ಟು ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮವನ್ನು ಮುಗಿತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.